ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಇದರ ವತಿಯಿಂದ ಪ್ರಾಂತ್ಯ 4 ಇದರ ಪ್ರಾಂತೀಯ ಸಮ್ಮೇಳನದ ಕಾರ್ಯಕ್ರಮದ ಬಗ್ಗೆ ನಮ್ಮ ಲಯನ್ಸ್ ಸಂಸ್ಥೆ ನಮ್ಮ ಜಿಲ್ಲೆದಿದೆ 317D. ಇದರಲ್ಲಿ 4 ಕಂದಾಯ ಜಿಲ್ಲೆ ಬರ್ತದೆ: ದಕ್ಷಿಣ ಕನ್ನಡ, ಕೂರ್ಗ್, ಕೊಡಗು, ಹಾಸನ್ ಮತ್ತೆ ಚಿಕ್ಕಮಗಳೂರು. ಸೊ ಇದರಿಂದ 109 ಕ್ಲಬ್ಗಳಿದ್ದಾರೆ. ಅದರಲ್ಲಿ ಪ್ರಾಂತ್ಯ ಅಂತೇಳಿ 11 ಪ್ರಾಂತ್ಯ ಇದೆ. ಅದರಲ್ಲಿ ಒಂದು ಪ್ರಾಂತ್ಯ 4. ನಮ್ಮ ಕೆಳಗೆ ಒಂದು 10 ಕ್ಲಬ್ಗಳು ಬರ್ತವೆ. ವಿವಿಧ ರೀತಿಯ ಸ್ಥಳಗಳಲ್ಲಿ ಸಾಮಾಜಿಕ ಸೇವೆ ಮಾಡುವುದು ನಮ್ಮ ಒಂದು ಉದ್ದೇಶ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಪ್ರತಿ ಪ್ರಾಂತ್ಯ ಒಂದು ಪ್ರಾಂತೀಯ ಸಮ್ಮೇಳನ ಅಂತ ಮಾಡ್ತದೆ. ಆ ಪ್ರಾಂತೀಯ ಸಮ್ಮೇಳನದ ನಂತರ ಅಥವಾ ಪ್ರಾಂತೀಯ ಸಮ್ಮೇಳನ ಪರವಾಗಿ ಕೂಡ ನಾವು ಕೆಲವು ಸಾಮಾಜಿಕ ಸೇವೆ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಸೊ 26 ಮಾರ್ಚ್ ಸಂಜೆ 4 ಗಂಟೆಯಿಂದ ಕಾರ್ಡಿಯಲ್ ಹಾಲ್ನಲ್ಲಿ ಈ ಪ್ರಾಂತೀಯ ಸಮ್ಮೇಳನ, ಅದರ ಹೆಸರು ವೇದಾಂತ್ ಅಂತೇಳಿ, ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂತಾರಾಷ್ಟ್ರೀಯ ತರಬೇತುದಾರ ಹಾಗೂ ಅತ್ಯುತ್ತಮ ವಾಗ್ಮಿಯಾದಂಥ ಕೇರಳದ ಜಿ ಬಾಲಚಂದ್ರನ್ ಅವರು ಪ್ರಮುಖ ಭಾಷಣ ಹಾಗೂ ಮುಖ್ಯ ಅತಿಥಿಯಾಗಿರ್ತಾರೆ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇದರ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾದ ನಾಸಿಕ್ನವರಾದ ವಿಜಯ್ ಕುಮಾರ್ ಕಿಸನ್ ಸನತ್ ಅವರು ಅತಿಥಿಗಳಾಗಿ ಬರಲಿದ್ದಾರೆ. ಇಲ್ಲಿ ಒಂದು 3 ಅಚೀವರ್ಸ್ ಅನ್ನು ನಾವು ಸನ್ಮಾನ ಮಾಡಲಿದ್ದೇವೆ. ಅದರ ನಂತರ ಈ ಒಂದು ಪ್ರಾಂತೀಯ ಸಮ್ಮೇಳನದ ನೆನಪಿಗಾಗಿ ಕೋಟೆಕರ್ ಗ್ರಾಮದಲ್ಲಿ ಅಲ್ಲಿಯ ಸ್ಮಶಾನಕ್ಕೆ ಸಿಲಿಕಾನ್ ಬರ್ನರ್ ಅದನ್ನು ದೇಣಿಗೆ ಕೊಡುಗೆಯಾಗಿ ನೀಡ್ತಾ ಇದ್ದೇವೆ. ಸುಮಾರು 2 ಲಕ್ಷದ ಒಂದು ಖರ್ಚಿದೆ. ಅದರ ನಂತರ ಚೆನ್ನಕ್ ಹಾಸ್ಪಿಟಲ್ಗೆ ಆಸ್ಟಿನ್ ಒಂದು ವೆಂಟಿಲೇಟರ್ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಮಾನಿಟರ್ ಬೇಕಿತ್ತು. ಅದನ್ನೊಂದು 50,000 ವೆಚ್ಚದಲ್ಲಿ ಅದನ್ನು ಕೂಡ ಕೊಡ್ತಾ ಇದ್ದೇವೆ. ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಸಮಾವೇಶದಲ್ಲಿ ಏನು ಸೇವಿಂಗ್ಸ್ ಇದ್ರೆ ಖಂಡಿತವಾಗಿ ಮುಂದೆ ಇನ್ನೂ ಕೂಡ ಅದನ್ನು ಎಲ್ಲರಿಗೂ ಸಮಾಜ ಸೇವೆ ಮಾಡಿಬಿಟ್ಟೆ ನಾವು ಕೊಡ್ತಾ ಇದ್ದೇವೆ ಅಂತ ಈ ಮೂಲಕ ಹೇಳಿ ಇಚ್ಛೆ ಪಡ್ತದೆ.